ಟ್ಯಾಂಕರ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಉಂಟು. ಈ ಗಾಡಿ ಒಂದು ಎಷ್ಟು ದೂರ ಹೋಗ್ಕೊಂಡು ಗೊತ್ತಿ ಬೈಕ್ ಅಂತ ಇರ್ರಿ. ಧರ್ಮಸ್ಥಳ ಸೈಡ್ ಹೋಗಿ ಗಾಡಿ ತಿಕ್ಕೋದು ಒಂದು ಟ್ರಕ್ ಬರೋನುಂಡು. ಲಾಸ್ಟ್ ಗಾಡಿ ಭಯಂಕರ ಟಾಪ್ ಬರುತ್ತೆ, ಮಸ್ತ್ ಟಾಪ್ ಬರುತ್ತೆ. ಅದಕ್ಕೆ ಅದು ಕೈ ಬಿಡುತ್ತೆ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಹೋಲ್ ಬರೋದು ನನಗೆ ಹೋಲ್ ಬರೋದು ಆಲ್ಮೋಸ್ಟ್ ಟ್ಯಾಂಕರ್ ತಕ್ಕಲಿ ಉಂಟು ಟೈಮ್ ಉಂಟು. ಬಟ್ ಟ್ರೈ ಮಾಡಿ ಒಂದೊಂದು ಟ್ಯಾಂಕರ್ ಉಂಟು. ಲಾಂಗ್ ಡ್ರೈವ್ ಸ್ಲೋ ಮಂತೇರಿ ಲೋಕ ಆರ ಸ್ಲೋ ಅನ್ಕೊಂಡಾಗ ಹೆಂಗೆ ಉಂಟಾ ಇರಲಿ. ಟ್ಯಾಂಕರ್ ತಕ್ಕಲಿ ಆಲ್ಮೋಸ್ಟ್ ಎಲ್ಲ ಉಂಟು. ಆಲ್ಮೋಸ್ಟ್ ಎಲ್ಲ ಅಂತ ವಿಷಯ ಗೊತ್ತಿಲ್ಲ. ಈ ಗಾಡಿ ಒಂದು ಎಷ್ಟು ದೂರ ಹೋಗ್ಕೊಂಡು ಗೊತ್ತಿ ಬರೋದಾ ಅವಳೊಂದು ಕೊಡಂಜಿ ಟ್ರಕ್ ಬರೋದು ಅರುಣಾಚಲ್ ಮೂಡುಬಿದ್ರೆ ಮಂಗಳೂರು ಧರ್ಮಸ್ಥಳ ಸಿಗೋದೀಗ ಧರ್ಮಸ್ಥಳ बंद नहीं सकते। हाँ हाँ आपका ये गाड़ी है ना, वही सोच रहा था मैं। ट्रक वाला बड़ा ट्रक वाला क्यों नहीं रोकता है, ऐसा वाला गाड़ी क्यों नहीं रोकता है, वही सोच रहा था। कहाँ से आपको? हाँ अंतिम गाड़ी तक दाई उल्टा हो जाए बंदा आपको कैमरा ओके ना, कैमरा सुने जा ಅಕ್ಲೇಗೆ ಗಾಡಿ ಉಂಟಾರಿ ತೆರೆಲ್ಲ ಫುಲ್ಲಾರಿ. ಸೊ ಬಂದ ಒಂದು LPG ಅಕ್ಲೇಗೆ ಇಂಥವು ಲಗೇಜ್ ಬಂಡ ಅಕ್ಲು ಕಂಡಕ್ಟರ್ ಇದ್ರೆ ಮಾತ್ರ ಉಂಟು. ಪಬ್ಲಿಕ್ ತಕ್ಲೇನೆ ತೆಕ್ಕೊಂಡು ಹೋಗ್ತದೆ. ಅಚ್ಚರದ ಹತ್ರ ಟ್ರಾವೆಲ್ಡ್ ಒಂದು ವಿಷಯ ಗೊತ್ತಾಡತೈತೆ. ಮಲ್ಲ ಗಾಡಿ ಟ್ರಕ್ ಗ್ಯಾಸ್ ಗಾಡಿ ಪರ ಉಂಟಾವ್ಜಿ ಐದು ಕೈ ಕತ್ತನ ವೇಸ್ಟ್. ಹೋಗ್ತೀರಾ? ಎಷ್ಟು ದೂರ ಹೋಗ್ತೀರಾ? ಎಷ್ಟು ದೂರ? 1 ಕಿಲೋಮೀಟ್ರು, 4 ಕಿಲೋಮೀಟ್ರ್. ಸರಿ ಬಿಡ್ತೀರಾ? ಅರ್ಧ ಕಿಲೋಮೀಟ್ರ್ ಹೋಗ್ತೀನಿ ಹೋಗೋಣ. ಸರಿ ನಾನೊಂದು ಮೂಜಿನೇ ಬೈಕ್ 4ನೇ ಗಾಡಿ. ಓಕೆ ಅರ್ಧ ಕಿಲೋಮೀಟ್ರ್ ಹೋಗ್ತಾರೆ ಎಂಕ್ಲಿಗೆ ಅರ್ಧ ಕಿಲೋಮೀಟ್ರಲ್ಲ ಹೋಗಿ ಕಾಕೊಂಡು ಅರ್ಧ ಕಿಲೋಮೀಟ್ರ್ ಎದುರು ಮೂವ್ ಆಗಿತ್ತು. final pani long pick kodu panta apuchi ఎంత బిడియని ఆరంకి ಹೋಗ್ತಾರೆ ನಾನು ಇದು ಹೋಗ್ತೀನಿ. ಓಕೆನಾ? ಥ್ಯಾಂಕ್ಸ್. ಚಾನಲ್ ನೋಡಿ ಸತೀಶ್ ಕಿರೋಡಿ ಅಂತ ಇದೆ. ಓಕೆನಾ? ನಾನು ಮುಲ್ಪರ್ದು ಬೇತೆ ಗಾಡಿ 10 ಕಿಲೋಮೀಟರ್ ಒಂದು 1 ಕಿಲೋಮೀಟರ್ ಲೆಕ್ಕ ಬರ್ತಾರೆ ಮ್ಯಾಕ್ಸ್ ಮೇಬಿ ವಾಣಲ ಗಾಡಿ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇರುವ ಸಾಧ್ಯತೆ ಇದೆ. ಟ್ರಕ್ ಬಂತಾ ಇದೆ, ನಿಲ್ಲಿಸುವ ರೋಡ್ ತೋಜಿಣದ ಟ್ರಕ್ ಅಂತ ಇರೋಣಂತ ಬೇರೆ ಆ ಟ್ರಕ್. ಗಾಡಿ ಇಜ್ಜಿ అక్కడ గాడి రాసి బాగుంది, గాడి బాగుంది ఎంత బాసడు ಹೋಗ್ಲೆ ಕಾಪುನ ಗಾಡಿಯ ತೋಚಿ ದಾಯ ಪಕ್ಕಡ ಟೈಮ್ ಓಮ್ನಿ ಬಾರ ಇಜ್ಜಿ ಹೆಚ್ಚಿನಕ್ಕೆ ಉಂಟವು
ಮೂಲೊಂಜಿ ಅಜ್ಜಿ ತರಕಾರಿ ಮರ ಮುಲ್ಲೆ. ಈ ಸೈಡ್ ನರ್ಸರಿ ಉಂಟು. ನಮ್ಮ ರೋಡ್ ಬಸದ ಹಾಕೊಂಡು ಹೋಗಿ ಬಿಡ್ಚ ನಾನು ಇತ್ತಿರ ಹೋಗಿ ಬೈಕ್ದಾರು ಅಂತ ಇರಿ ಐದನೇ ಗಾಡಿ. ಎಲ್ಲಿವರೆಗೂ ಹೋಗ್ತೀರಿ ಅಲ್ಲಿವರೆಗೂ ಬರ್ತೀನಿ ನಾನು. ಐದನೇ ಗಾಡಿ, 4ನೇ ಬೈಕ್. ಸಾಧಾರಣ 4 ಕಿಲೋಮೀಟ್ರ್ ಲೆಕ್ಕ ಆಗ್ತಾರೆ. ಬೇರೆ ಏನು ಹೇಳಿದ್ರು ಉದಯ ಅಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಚಾನಲ್ ಸತೀಶ್ ಕಿರೋಡಿ ಅಂತ ಇದೆ, ನೋಡಿ. ಓಕೆನಾ? ಓಕೆ, ಥ್ಯಾಂಕ್ ಯು, ಬಾಯ್. ಓಕೆ, ಆ ರಂಚಿಪೋಯರು ಉಲೈ ನಮ್ಮ ನಾನೊಂಜಿ ಗಾಡಿ ಅಲ್ಲ SLV ಓಲ ಗಾಡಿ ಹೆಚ್ಚು ಸಾಧಾರಣ 5-10 ಸಾಧಾರಣ 30 ಕಿಲೋಮೀಟರ್ ಬರ್ತಾರೆ. ಯಾವ ಸಕಲೇಶ್ಪುರ ಉಂಟಂಡಲಪ್ಪ ಕಣ್ಣಕ್ಕೆ ಸಾಧಾರಣ ಗಾಡಿ ತಿಕ್కుందాము నీకు పండ్రా మళ్ళా గాడి తిక్కున సాధారణ నీకు సాధారణ పోరాపు ఆల్మోస్ట్ కార్ దగ్గర ఉంటావు చే కార్ దగ్గర పంಡ ಆಲ್ರೆಡಿ ಪ್ಯಾಸೆಂಜರ್ ಜಾಸ್ತಿ ಪಕ್ಕ ಎಡ್ಡೆ ಗಾಡಿ ಬರ್ತದೆ ನಗ್ಲಿ ಭಯಂಕರ ಬೋರಿಗೆ ಕುಕ್ಕೆಲ್ಲ ನಗ್ಲಿ ಆಗ್ಲಿ ಉಂಟವನೇ ಇಲ್ಲಿಲ್ಲ ಗಾಡಿ ಗೂಡ್ಸ್ ಗಾಡಿ ತಿಕ್ಕಣ ಅಡ್ಡ ಗಾಡಿ ಉಂಟ ಬೇರೆ 5 ಕಿಲೋಮೀಟರ್ 2-3 ಸರ್ತಿ ಪಾಸ್ ಬೈಕ್ ಉಂಟು ಹಂಚಿ ಆಲಂತೇಳಿ ಸ್ಪೀಡ್ ಇರ್ತಾರೆ ಕ್ಯಾಶ್ ಮಾಡಲಂತೆ ಇಲ್ಲಿ ಚಿಕ್ಕಮಗಳೂರು. ಥ್ಯಾಂಕ್ಸ್ ಅಣ್ಣ. ಸುಗಮ್ ಓಕೆ ಸುಗಮಣ್ಣ ಇಡು ಮುಟ ಬಿಡ್ಯಾರ ಆ ರಂಚ್ ಪಾಪ್ ನಾನು ಮುಡಿಗೆರ ಓಕೆ ಓಕೆ ಥ್ಯಾಂಕ್ ಯು ಕೊಡಂಜಿ ಬಿಸ್ಕಿಟ್ ಮುಡಿಗೆರು ಥ್ಯಾಂಕ್ಸ್. ಒಟ್ಟು ಗೊತ್ತಾ ಸಕಲೇಶ್ಪುರ ಮಸ್ತ್ ಎದುರು ಬರ್ತದೆ. ಸಕಲೇಶ್ಪುರ 2 ಕಿಲೋಮೀಟರ್ ಹಣ್ಬಲ್ ಪೋಪ್ನ ರೋಡು ಮುಡಿಗೆರೆ ಪೋಪ್ನ ರೋಡು ಆ ಜಂಕ್ಷನ್ ಗೊತ್ತು. ಓಕೆನಾ? ಗಾಡಿ ಎಡ್ಡೆ ಗಿಡತ್ತಾರೆ ಮಾತ್ರ ಬರ್ತಾರೆ ಸಾಧಾರಣ 35 ಕಿಲೋಮೀಟರ್ ಅದನ್ನು ಓಕೆನಾ? 35 ಕಿಲೋಮೀಟರ್ ಸಕ್ಕತ್ತಾಣಿದೆ ತುಂಬು ಹೆವಿ ಬೈಕ್ ಸಂತಿದೆ. ఉంటుందంతే సాకాండి బైకర్స్ అంట్లో ఫార్ ఛాన్స్ ఇప్పినది నేను బట్ అట్లా ఆరు బడావులా ఉంటుంది మనస్మంది బిస్కెట్ చూద్దామండి ಗಾಡಿ ಕೂಡ ಮಾಡ್ತಾರೆ 1:02 70
ಎಂಕಲನೆ ಒಂತ ಒಂದು ಹೋಗ್ತಿಂತ ಇದು ವಾಯ್ ಹೋಯ್ ಬಟ್ಟಲ ಹಿಂಗೆ ಡೌಟ್ ಆಟೆ ಒಂತ ಬೇರಜ್ಜ ಅಂದೆ ಒಂತ ಯಾರು ದೂರ ಹತ್ತುಂತ ಇದೆ ನಾನು ಧರ್ಮಸ್ಥಳ ಹಾಂ ಪರವಾಗಿಲ್ಲ ಆ ಕಡೆ ಆ ಜಂಕ್ಷನ್ ಬರುತ್ತಲ್ಲ ಓಕೆ ಆಚಿನ ಗಾಡಿ ಸಕಲೇಶ್ಪುರ ಅದು ಆಚಿನ ಗಾಡಿ ಬೇರೆ ಮೋಸ್ಟ್ಲಿ ಕೂಡ ಹೋಗ್ತಾರೆ ನನ್ನ ಹೆಸರು ನಿಮ್ಮದು ಲಿಯೋ ಲಿಯೋ ಯಾವ ಊರು ಇಲ್ಲ ಉಳ್ತಾರೆ ಗಾಡಿ 72 ನಗಡೆ ಹಿಂಗೆ ಒಳ್ಳೆ ಡೌಟ್ ಇಡು ಕನ್ನಡ ಬನ್ನಿ ಹಾಂ ಹಾಂ ರಸಾಯ ಅಲ್ಪ ಜಂಕ್ಷನ್ ಅಲ್ಪ ಜಂಪೆ ಅಲ್ಪ ಜನ ಧರ್ಮಸ್ಥಳ ತೋರಿಸ್ಕೊಟ್ಟೆ ನಂಗಡ್ಲ ಪೋಲಿ ಬಟ್ ಅಲ್ಪ ಗಾಡಿ ಅದು ಗ್ಯಾರಂಟಿ ಗ್ಯಾರಂಟಿ ಟೈಮ್ ಉಂಟು ಮೂಜಿ ಕಲ್ಲ ಏನಾಗ್ತದೆ ಕೊಡ್ತೀನಿ ಅಂತ ಓಕೆ ಲಿಯೋ ಅಣ್ಣದ ಲಿಯೋ ಅಣ್ಣಗೆ ಥ್ಯಾಂಕ್ಸ್ ಪನ್ಕ ದಾಯ್ ಪಂಡ ಇತ್ತಾರ ಮಿಯರ್ ಪೋನ್ಲೆ ಸುದಕ್ಕೆ ಒಂಚು ವೇಳೆ ಬೇತ ಗಾಡಿ ಕಡೆ ಅನ್ಬೋಕೆ ಟಿಕ್ಕಿ ಜಿಂದಂಡ ಬೇರೆಟ್ಟಿಗೆ ಕೂಡ ಹೋಗ್ತೆ ಓಕೆ ಓಕೆ ಮುಂದೆ ಅದು ಚೂರೆದ್ರು ರೋಡ್ ಸೈಡ್ ಇಲ್ಲೇ ಗುಡ್ ಹೋ ಲಿ ಅಣ್ಣನ ಗಾಡಿ ಪಾರ್ಟ್ನರ್ಶಿಪ್ ಕೂಡ ಅಂಚಿಡಿ ಸ್ಟಿಕ್ ಫೈರ್ ಒಂಚೂರು നേരെയിൽ പോയി അതാണുള്ള ಗಾಡಿ ದಿಕ್ಕಿನಂದ പോയി ಒಂಚೂರು ಬೇಗ ಬರೋಣ ಇರಲಿ ನನ್ನೊಟ್ಟಿಗೆ ಮತ್ತೆ ಅವ್ರು ಹೋದು ಅವ್ರು ಜಪ್ಪ ಅದು ಪಡೆದು ಬೇರೆ ಗಾಡಿ ನಾನೊಂದು ವಿಷಯ ಮುತ್ತ ಯನ್ನರ್ಪುರದ ಪೊಣ್ಣು ಟ್ರಾವೆಲರ್ ಉಳ್ಳೇರಿ ಇಂಚೆನಿ ಗಾಡಿ ಪೂರ ಕೈವತ್ತು ಹೋಗ್ತಾರೆ ಆಲ್ ಓವರ್ ಇಂಡಿಯಾ ಬರ್ತೇನೆ ಆರಕ್ಕೆ ಕೆಲವರು ಕಮೆಂಟ್ ಮಾಡಬೇಡಿ ಪಂಡ ನೀರು ಡ್ರೈವರ್ನ ಬೇಡ ದಾಯಿ ಪಾತಾರೆ ನಕ್ಲಿಗೆ ಡಿಸ್ಟರ್ಬ್ ಆಗುತ್ತಾ ಇದ್ದಾಗ ಸರ್ ಡ್ರೈವರ್ ನಕ್ಲಿಗೆ ಡಿಸ್ಟರ್ಬ್ ಆಗುತ್ತಾ ಗೊತ್ತಾದ ಪಕ್ಕ ಕೆಲವು ಡ್ರೈವರ್ ನಕ್ಲಿಗೆ ಹೆಂಗ್ ಪರ್ಸನಲ್ ಯಾನ್ ಡ್ರೈವಿಂಗ್ ಮಾಡ್ಕೊಂಡಿದ್ದಾಗ ಬರಿಟಿ ಕುದ್ದಿನ ನಿದ್ರೆ ಮಾಡ್ತೇನೆ ಮನಿ ಪಂದ ಕೂತದ ಒಂದು ಹೆಂಗೆ ನಿದ್ರೆ ಮಾಡ್ತೇನೆ ಡ್ರೈವಿಂಗ್ ಸೀಟ್ ಇಟ್ಕೊಂಡಾಗ್ಲೆಲ್ಲ ನಿದ್ರೆ ಬರ್ತದೆ ನಮಗೆ ಪಡ್ಕೆ ಬರ್ತಲ್ಲ ಒರಿ ಪಡ್ಕೆ ಬರ್ತಲ್ಲ ಜತೊಂದು ಬೋಟ ಕುಡೋರೆಗ್ಲ ಬರ್ ಸೇಮ್ ನಿದ್ರೆ ಲಂಚಿಗೆ ಬರಿಟಿ ಕುಂದಿನ ನಿದ್ರೆ ಅಲ್ದ್ರ ಹೆಂಗೆ ಹೆಂಚಾಪ್ ನೋಡ್ಲ ಯಾನ್ ಡ್ರೈವಿಂಗ್ ಹಿಡಿಸ್ಕೊಂಡಾಗ ಎಲ್ಲ ಬರಿಟಿ ಕುಂದಿನ ನಿದ್ರೆ ಮಂತ್ರ ಪ್ರಾಬ್ಲಮ್ ಐತಿ ಹೆಂಗೆ ತಾಗರವಲ್ಲಿ ನಿದ್ರೆ ಮಂತದ್ದು ಹೆಂಗೆ ಬೋಕ ನಿದ್ರೆ ಬರ್ ಸೊ ಎಂತ ಡ್ರೈವರ್ ನಗ್ಲಿಕ್ಕೆ ಡಿಸ್ಟರ್ಬ್ ಆಪನು ಎಣ್ಣೆರ ಬಂದು ಇತ್ತದ ಡ್ರೈವರ್ ನಗ್ಲಿ ಮತ್ತೆ ಡಿಸ್ಟರ್ಬ್ ಆಗುದು ಯಾಕಂದ ಅರ್ಧಂಬರ್ಧ ಕಲ್ತು ಬರ್ತಾನೆ ಸಿಗ್ನಲ್ ಗೊತ್ತಿ ಪೂಜಿ ಯಾಕಂದ್ರೆ ಅವೇ ಪಾತ್ರ ಅಂತಾರೆ ಅಂದಿಲ್ಲ ಮೊಟ್ರಾಸ್ ಹೋಗ್ನ ಟರ್ನಡ್ಲೆ ಓವರ್ಟೇಕ್ ಬಂದು ಪೂರ ಬಂದೊಂದು ಇರ್ತಾರೆ ಸೊ ಅಂಚಿದ ನಗ್ಲಿಗೆ ಡಿಸ್ಟರ್ಬ್ ಆಗೋದು ಬಟ್ ಹೆಚ್ಚಿನ ನಗ್ಲಿಗೆ ಡಿಸ್ಟರ್ಬ್ ಆಗುದು ಮೊಬೈಲ್ ಡೈಸ್ಗಳು ಆಲ್ಮೋಸ್ಟ್ ಕೇಂಡರ್ ಅಂತ ಕಮೆಂಟ್ ಬಂದು ಪುನಃ ಇಟ್ಟುಂದು ಯೋಚನೆ ಮಾಡ್ತಲೆ ನಿಖಿಲ್ ಒಂದು ಸರ್ತಿ ಟ್ರಾವೆಲ್ ಮಾಡ್ತಲೆ ಮತ್ತೆ ನಿಖಿಲ್ ಆಯ್ತ ಬಗ್ಗೆ ಸ್ಟಡಿ ಮಾಡ್ತೀನಿ ಮಕಾಡೆ ಬಾಯ್ಗೆ ಬರ್ತಾರೆ ಕಮೆಂಟ್ ಮಾಡ್ತೇನೆ ಮಂಡೆ ಅಷ್ಟೇ ಸರಿ ನಾನು ನೆಕ್ಸ್ಟ್ ಗಾಡಿ ಹಾಕೊಂಡು ಧರ್ಮಸ್ಥಳ ಬರ್ತದೆ ಯಾರು ಮೂಲೆ ಜಪ್ಪ ಸೀದಾ ಹೋಗ್ತಾರೆ ಯಾಕಡೆ ಒಂದು ಸರ್ತಿ ಥ್ಯಾಂಕ್ಸ್ ಬಂದೆ ಥ್ಯಾಂಕ್ಸ್ ಸಕಲೇಶ್ಪುರ ಸೈಡಿಂದ ಸೇಫ್ ಆಗಿಲ್ಲ ಬರ್ತೀವಿ ಹಾಂ
ಧರ್ಮಸ್ಥಳ ಸೈಡ್ ಪೋಯಿ ಗಾಡಿ ತಿಕ್ಕೊಂಡು ದುಃಖ ಇತ್ತೆ ಎನ್ನ ಸ್ಟ್ಯಾಂಡ್ಲ ಕಟ್ಟಾಂಡು ಜನಲ್ಲೇರು ಮಸ್ತ್ ನೆಟ್ಟೆ ಹೂ ಲಾರಿ ಅಂಚಿಡ್ದು ಬರ್ತದೆ ಇಂಚಿ ಪೋಂಡು ಕೊಡ್ಲ ಎಡ್ಡೆ ಹೋದೇರು ಮಾತಾಡಲಿ ಅಣ್ಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮತ್ತೆ ಈ ರೂಟಿಗೂ ಗಾಡಿ ಒಂಜಿಲ್ಲ ತೋಜೊಂದಿಜ್ಜಿ ದಿಕ್ಕು ಒಂಜತ್ತೊಂಜಿ ಗಾಡಿ ದಿಕ್ಕೊಂಡು ನೋ ಪ್ರಾಬ್ಲಮ್ ಓಕೆನಾ ಪಕ್ಕದಾದ ಜೋಳ ಪುರಂಡು ದಾಲ ಪುತ್ತಿಜದ ಬ್ಯಾಗ್ ಮಾತ್ರ ಇರ್ತೀರ ಹೇರಣ್ಲ ದಿಕ್ಕು ಇರ್ತಕ್ಕ ಟ್ರೈ ಮಾಡ್ತಾರೆ ಬೈಕರ್ ಮಟ್ಟಿರ್ಲೇರು ಆರ ಗಾಡಿ ಸೋಲೆ ನಮಕ್ ಅಭಿಮಾನಿಲು ಮಸ್ಸುಲ್ಲೇರು ಆ ಟೆನ್ಷನ್ ಉಂಟು ಹೇಳಿ ಮೂಡಿಬಿದ್ರಿ ತುಳ್ಕಾಗ್ಲಿ ನಾನು ಹಾಸನ್ ಹೋಗಿದ್ದೆ ಗಾಡಿ ಕೈ ಬರ್ತದೆ ಅಂದೆ ಏನು ಯೂಟ್ಯೂಬರ ಅಂದೆ ಇಂಚಿ ಮಾಡಿದೈತಲ್ಲ ಸತೀಶ್ ಅದು ಯೂಟ್ಯೂಬ್ ಹೆಂಗೆ ಸತೀಶ್ ಕಿರೋಡಿ ಕತ್ತಲೆ ಎಂತ ಮಾರೆ ಕಿರೋಡಿ ಮಾರೆ ಬಂದ ನಿಮಗೆ ಶ್ರವಣ್ ಬಂದು ನಿಮಗೆ ಶ್ರವಣ್ ಬಂದು ರೋಷನ್ ಬಂದು ಬಸಂತ್ ಬಂದು ರೋಹಿತ್ ಬಂದು ನಾಳೆ ಸಬ್ಸ್ಕ್ರೈಬರ್ ಜಾಸ್ತಿ ಅಣ್ಣನ ಊರದಾಕ್ಲೆ ಗಾಡಿ ದಾಲ್ ದಿಕ್ಕಲೆಕ್ಕ ತೋಚಿ ಪೂರ ರಿಕ್ಷಲ್ಲಿ ಹೋಗ್ನ ಗಾಡಿಲೆಲ್ಲ ಅಂಚಿಗೆ ಹೋಗ್ನ ಗಾಡಿಲಿ ದಿಕ್ಕು ದುಗ್ಗ ಅದನ್ನು ಬರ್ಕೊಂಡು ನೋ ಟೆನ್ಷನ್ 10 ದಿನ ಬಸ್ಸು 800 ಬರ್ತೇನೆ ಮಲ್ಲ ಗಾಡಿ ಧರೆ ಧೈರ್ಯನೇ ಬರ್ತದೆ ಯಾವ ಪಂಡ ಮಲ್ಲ ಗಾಡಿ ದಕ್ಲಿ ಕಾರ್ ದಕ್ಲಿ ಇಂಥವು ಜರ ಮೋಸ್ಟ್ ದಾಯಿ ಇಂಥವು ಜರ ಪಂಡ ಫ್ಯಾಮಿಲಿ ಇತ್ತು ದ್ಯಾಟ್ಸ್ ಇಟ್ ಟೂರಿಸ್ಟ್ ಕಾರ್ಡು ಪ್ಯಾಸೆಂಜರ್ ಇತ್ತು ಗಾಡಿ ಲೆತ್ತೊಂದು ಸೇರಿ ತೂಕ ಒಣ್ಲ ಗಾಡಿ ನುಂತದ್ದು ಕೊಡ್ತಾರೆ ಮ್ಯಾಕ್ಸಿಮಮ್ ತೂಕ ಏರಣ್ಣ ತಿಕ್ಕೋರು ನೋ ಪ್ರಾಬ್ಲಮ್ ಒಂದಾದ ಜರ ನೆಟ ಸ್ಲೋ ಮಾಡ್ತಾರ ಬಸಡಿ ಜಿಂಚ ದಾದ ಗಾಡಿ ತಿಕ್ಕೊಂಡು ತೂಕ ಡ್ರೈವರ್ ಅಂದರೆ ಕೊಡ್ಚಿ ನಮ್ಮ ಫ್ರೀ ಬೋಯ್ ಒಂಜಿ ಟ್ರಕ್ ಬರೋದುಂಡು ತೂಗ ಒಂತ ಎರಡ ಹೋಯ್ ಧರ್ಮಸ್ಥಳ ಮುಟ್ಟ ಹೋಗ್ಬಿಡವು ಬಸ್ ಓಡಿಸಿ ಕೆ ಮಕ್ಕಳ ಗಾಡಿದು ಉಂತ ಏನು ಧರ್ಮಸ್ಥಳ ಮುಟ್ಟ ಹೋಗ್ತೀವಿ ಒಂದು 5 ಕಿಲೋಮೀಟರ್ ಹೋಗ್ತದೆ ಹಾಗೆ ಹಣ ಹೆಸರು ನಿಮ್ಮದು ಅರುಣ್ ಅವರು ಮಹೇಂದರ್ ಎಲ್ಲಿಂದ ಬಂದಿದ್ದು ಬ್ಯಾಂಗ್ಳೂರು ಓಕೆ ಕೊಡಂಜಿ ಈಚರ್ ಗಾಡಿ ಹಾಂ ಈಚರ್ ಗಾಡಿ ಧರ್ಮಸ್ಥಳ ಮುಟ್ಟಿದ್ದಾರೆ ಒಂಜಿ 5 ಕಿಲೋಮೀಟರ್ ಆದಲ್ಲ ಓಕೆ ಎಂಗ್ಲಿಗೆ 5 ಕಿಲೋಮೀಟರ್ಲ ಬರ್ತದೆ ಸೊ ಲಾಸ್ಟ್ ಗಾಡಿ ಆಪ್ನಿಂಗ್ ಹೇಗೊಂಡ ಮುಕ್ಲ ಬೆದ್ರಾಗಿ ಹೋಗ್ನ ರೋಡು ಕೊಕೊಕೋಲ ಉಂಟಿಗೆ ಬೆದ್ರ ಡಿಸ್ಟ್ರಿಬ್ಯೂಟರ್ಗೆ ವಾಟರ್ ಪೋನಲ್ಲಿ ರೋಡ್ ಉಂಟು ಸೊ ಆಲ್ಮೋಸ್ಟ್ ಆಚೆ ಗಂಟೆಗೆ ರೀಚ್ ಆಗಿ ಈ ಅಣ್ಣೆ ಗಾಡಿದಾರ ಭಯಂಕರ ಟಾಪ್ ಏನೋ ಡೈರೆಕ್ಟ್ ಗಾಡಿಂದು ಜತ್ತದು ಬೇತ ಗಾಡಿ ಪೋಯಿಸಿ ಅವೇ ಗಾಡಿ ಪೋಯಿ ಬೆದ್ರ ಹೋಗ್ನದ ಹೆಂಗೆ ಈಸಿ ಆಗ್ತದೆ ಜಪ್ಪಾರ ಇದ್ರದ್ದು ಆಲ್ಮೋಸ್ಟ್ ಏನು ರೀಚ್ ಆಗ್ತವೆ ನೋಡಿ ಇಲ್ಲಡತ್ತೆ ಜಸ್ಟ್ ವೇಣೂರಲ್ಲಿ ರೀಚ್ ಆಗ್ತವೆ ವೇಣೂರು ಬೆದ್ರ ರೀಚ್ ಆಗ್ತವೆ ಇಲ್ಲಡಲ್ಲಿ ಪೊರ ಬೊಕ್ಕಲ ಟೈಮ್ ತಿಕ್ಕು ಇವಾಗ ಡೀಸೆಲ್ ಪಾಡೋಂಗಿಲ್ಲ ಪೆಟ್ರೋಲ್ ಅಂದ್ಬಿಡಲ್ಲ ಡೀಸೆಲ್ ಪಾಡ್ದಾಂಡು ಸರಿ ಇದಾಡಿ ಗಾಡಿ ಇದಾಡಿ ಇಟ್ಕೊಂಡು
ಉಜ್ಜಿರೇಡು ಉಜ್ಜಿರೇಡು ಆರು ಬೇರೆದ ಗಾಡಿದ ದನಿ ಇತ್ತಾರದ ಈ ಗಾಡಿದ ಆರೈಕೆ ಹೋಯ್ತು ಇತ್ತ ಡ್ರೈವರ್ ನೇರಲ್ಲಿ ಯಾರ ಪುದರ್ ಮಾತ್ರ ಮಾರ್ತಕೊಂಡು ಹೆಸರಿಂದ ಹೇಳಿದ್ರೆ ಮಹೇಂದ್ರ ಇದ್ರ ತಾರ್ ಗಾಡಿ ಗಿಡ ತಂದಿದ್ದಾರೆ ಉಜಿರ ಮುಟ್ಟ ಇತ್ತೆ ಆರಾಮ ಗಾಡಿಗೆ ಹೋಯ್ತು ಎಂಕಲ್ 2 ಜನ ಗಾಡಿ ಮುಟ್ಟ ಜಾಸ್ತಿ ಪಂಡ ನಾರ್ಮಲ್ ಫೋನಲ್ಲ ಈ 3 ಗಂಟೆ ರೀಚ್ ಆಗ್ಬೋದು ಎದುರ ಪರ ಪಕ್ಕಲ್ಲ ಟೈಮ್ ಗಂಟೆ ಆದ ಸಮಸ್ಯೆ ಗಾಡಿ ಸ್ಟಾಪ್ ಗಾಡಿ ಹೋಗಿ ರಾಹುಲ್ ಪಾತ್ರ ಕನ್ಫ್ಯೂಸ್ ಆಗೋದು ಈಗ ಅವಳು ಡೆಲಿವರಿ ಸ್ಟೇಷನ್ಗೆ 2 ಗಂಟೆಗೆ ಬರ್ಬೇಕು ಅಂತೇಳಿ ಸೊ ಈಗ ಬೋರ್ಡ್ ಡಿಲೇ ಮಂತೊಂದಿಲ್ಲ ರಾತ್ರಿ ಪಕ್ಕದಲ್ಲಿದ್ದು ಆ ಜನ ಪಂಡ ಗಡಿ ಕಾಲ್ ಬಂದಿರ್ತೀನಿ 5 ನಿಮಿಷ 10 ನಿಮಿಷ ಓಲರ್ ಡ್ರೈವರ್ ಇಲ್ಲ ಅದೇ ಸುಸ್ತು ಅದಕ್ಕೊಂಡು ಅದು 300 ಕಿಲೋಮೀಟರ್ ಗಾಡಿ ಗಿಡಪ್ ನಾನು ಸುಸ್ತಲ್ಲ ಇಲ್ಲ ಗಡಿ ಡ್ರೈವಿಂಗ್ ಗಿಡಪ್ ಬೇರೆ ಕಾಲ್ ಮಂತೊಂದು ಇರ್ತಾರೆ ಕಿರಿಕಿರಿ ಇರಿಟೇಷನ್ ಲಾಭ ಆಯ್ತು ಹೆಚ್ಚಾಗ ಗಾಡಿ ಗಿಡಪ್ ಓಕೆ ಆಯ್ತಾ ಡ್ರೈವರ್ ನೆಟ್ಟೆ ಬರ್ತೇನೆ ಓಕೆನಾ ಯಾರಾಯ್ತಾ ಡ್ರೈವರ್ ನಿಮ್ಮ ಹೆಸರು ಶ್ರೀಧರ್ ಸುಸ್ತಾಯ್ತು ಅದರಲ್ಲಿ ಆಗದೆ ಇಲ್ಲ ಅಲ್ಲ ಡ್ರೈವರ್ ಅಂದ್ರೆ ಸುಸ್ತಾಗಲ್ಲ ಓಕೆ ಅಲ್ಪ ಜತ್ತದು ಪಕ್ಕ ಬಿಡೋ ಆ ಟ್ರಕ್ ಪೋಂಡು ಏನ್ ಮುಲ್ಪ ಜತ್ತೆ ಇಲ್ಲಡೆ ಪೋರ ಎಸ್ ಓಕೆ ಇಡೆಗೆ ವಿಡಿಯೋ ಎಂಡ್ ಮನ್ಪುಗ ತೋಜೊಂದಿಜ್ಜಿದಲ್ಲ ಲೆತ್ತೊಂದು ಪಾರ ಮುಲ್ಪಡ್ದು ಅಣ್ಣೆ ಬರೋದಿಲ್ಲ ಇದು ಸೊ ಅಣ್ಣನೊಟ್ಟಿಗೂ ಓಪನ್ ಓಕೆ ನಾನು ಪತ್ರದಾಲೆಜ್ಜಿ ಇದೇ ಎನ್ನ ಹಾಸನ ಟ್ರಾವೆಲ್ ಎಂಡಾಂಡ್ ತೋಳೆ ಎಂಜಾಯ್ ಮನ್ಪ್ಲೆ ಅಂಚೆನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಮೈನು ఒక వీడియోకి లైక్ కోరుకున్నంత మరచి లేకుండా ಬೇತೆಕ್ಲೆಲ್ಲ ಶೇರ್ ಹಾಕೊಂಡು ಲೈಕ್ ಕೊಡು ಕಮೆಂಟ್ ಮಾಡಲೆ ಏರು ವಿಡಿಯೋ ಕೂತಾರಂದು ಗೊತ್ತಾಪು ಓಕೆನಾ